ನಮಸ್ತೆ ಎಲ್ರಿಗೂ. ನಾನು ಮಾಡಿರೋ ರಿಸರ್ಚ್ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 2 ವಾರ ನೀವು ಅಕ್ಕಿ ತೊಳೆದ ನೀರನ್ನು ಮುಖಕ್ಕೆ ಉಪಯೋಗ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಮುಖ ಬೆಳ್ಳಗಾಗೋ ಥರ ಮಾಡ್ಬೋದು. ನಿಮ್ಗೇನಾದರೂ ಟ್ರೈ ಮಾಡಿ ಇಲ್ಲಿ ತನಕ ರಿಸಲ್ಟ್ ಬಂದಿಲ್ಲ ಅಂತಂದರೆ ನೀವು ಅದನ್ನ ತಪ್ಪಾಗಿ ಬಳಸಿರ್ತೀರ. ಒಂದು 100 ವೀಡಿಯೋಗಳನ್ನು ನಾವು ನೋಡಿರ್ತೀವಿ, 100 ಥರ ಟ್ರೈ ಮಾಡಿರ್ತೀವಿ, 100 ಥರ ಹೇಳಿರ್ತಾರೆ. ಕರೆಕ್ಟಾಗಿ ಏನು ಅಂತ ಗೊತ್ತಿರಲ್ಲ, ಕನ್ಫ್ಯೂಷನ್ ಆಗಿರುತ್ತೆ, ಹೇಗೆಗೋ ಮಾಡಿರ್ತೀವಿ, ರಿಸಲ್ಟ್ ಬಂದಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ನೀರನ್ನು ಬಳಸ್ಕೊಂಡು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರು ಸೇಫಾಗಿ ನಮ್ಮ ಮುಖ ಸ್ಪಾಟ್ಲೆಸ್ ಗ್ಲಾಸ್ ಸ್ಕಿನ್ ಥರ ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಕೇವಲ ಒಂದು 2 ರಿಂದ 4 ವಾರ ಪ್ರತಿದಿನ ನೀವು ಬಳಸಿದ್ರೆ ಸಾಕು. ಇನ್ನೊಂದು, ಈ ರೈಸ್ ವಾಟರ್ನ ಮಾಡ್ಕೊಂಡೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಮೇಡಮ್, ನಮಗೆ ಬೆಸ್ಟ್ ರೈಸ್ ವಾಟರ್ದು ಕ್ರೀಮ್ ಇದ್ರೆ ಹೇಳಿ ಅಥವಾ ಜೆಲ್ ಇದ್ರೆ ಹೇಳಿ, ಮುಖ ಬೆಳಗಾಗೋ ಥರ ಗ್ಲೋ ಬರೋ ಥರ ಅಂತ ಅನ್ನೋರಿಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದು 2 ಬೆಸ್ಟ್ ಕ್ರೀಮ್ ಬಗ್ಗೆ ಅಥವಾ ಜೆಲ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ರೈಸ್ ವಾಟರ್ ಜೆಲ್ ಬಗ್ಗೆ. ಈ ವಿಡಿಯೋನ ನಾನು ತುಂಬ ರಿಸರ್ಚ್ ಮಾಡಿ ಮಾಡ್ತಾ ಇರುವಂಥದ್ದು, ಮತ್ತು ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇರುವಂಥದ್ದು. ಅಲ್ಲಿ ನೋಡಿ ಇಲ್ಲಿ ನೋಡಿ ಬೇರೆಯವ್ರು ಹೇಳಿದ್ದನ್ನು ಕೇಳಿಕೊಂಡು ನಾನು ಯಾವ ವಿಡಿಯೋ ಕೂಡ ಮಾಡಲ್ಲ. ಹಾಗಾದರೆ ಅಕ್ಕಿ ನೀರನ್ನು ಕರೆಕ್ಟಾಗಿ ಬಳಸೋದು ಏಕೆ? ನಿಮಗೆ ನಾನೊಂದು ತುಂಬ ಮುಖ್ಯವಾಗಿರುವಂಥ ವಿಷಯನ ಹೇಳ್ತೀನಿ. ಜಗತ್ತಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದೆ, ಅದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನಿಗೆ ಸ್ಪಾಟ್ಲೆಸ್ ಗ್ಲೋನೆಸ್ಸನ್ನು ಕೊಡುತ್ತೆ, ಗ್ಲಾಸ್ ಸ್ಕಿನ್ ಥರ ಮಾಡುತ್ತೆ, ಬ್ರೈಟ್ನೆಸ್ಸನ್ನು ಕೊಡುತ್ತೆ, ವೈಟ್ ಆಗೋ ಥರ ಮಾಡುತ್ತೆ ಅಂತಂದರೆ ಅದು ಅಕ್ಕಿ ನೀರು. ಹಿಂದಿನ ಕಾಲದಿಂದಲೂ ಕೂಡ ನೀವು ನಮ್ಮ ಅಮ್ಮಂದಿರು ಅಥವಾ ನಮ್ಮ ಅಜ್ಜಂದಿರು ಅಕ್ಕಿ ತೊಳೆದಾದ ನಂತರ 2ನೇ ಸರಿ ತೊಳಿತಾರಲ್ವ, ಆ ನೀರನ್ನು ಮುಖಕ್ಕೆ ಈ ಥರ ಅಂದರೆ ಎರಚ್ಕೊಂಡು ಮುಖನ ಒಂದ್ಸರಿ ತೊಳಿತಾರೆ. ಯಾಕಂತಂದರೆ ಅವ್ರಿಗೆ ಅವಾಗ ಯಾವ ಸೈನ್ಸು ಇರಲಿಲ್ಲ, ಏನೂ ಇರಲಿಲ್ಲ, ಅನುಭವದಿಂದ ಬಂದಿರುವಂಥದ್ದು. ಸೌಂದರ್ಯ ವರ್ಧಕಗಳಲ್ಲಿ ಹಿಂದಿನ ಕಾಲದಿಂದಲೂ ಅಕ್ಕಿ ನೀರನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಈಗಂತೂ ಪ್ರತಿಯೊಂದು ಸೆರಮ್ಗಳಲ್ಲೂ, ಮೇಕಪ್ ಪ್ರಾಡಕ್ಟ್ಗಳಲ್ಲೂ, ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಲ್ಲೂ ಅಕ್ಕಿ ನೀರೇ ಮೇಜರ್ ಇಂಗ್ರೀಡಿಯೆಂಟ್ಸ್. ರೈಸ್ ವಾಟರ್ ಕ್ರೀಮ್, ರೈಸ್ ವಾಟರ್ ಸೆರಮ್ ಅಂತಂದರೆ ಜನ ಫಸ್ಟ್ ತಗೊತಾರೆ. ಹಾಗಾದರೆ ಅಷ್ಟೊಂದು ಬೆನಿಫಿಟ್ಸ್ ಇದೆಯಾ ರೈಸ್ ವಾಟರಿಂದ ಅಂತಂದರೆ ಖಂಡಿತವಾಗ್ಲೂ ಇದೆ. ವಿಟಮಿನ್ ಇ, ವಿಟಮಿನ್ ಬಿ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಸ್ಕಿನ್ನಿಗೆ ಗ್ಲೋನೆಸ್ಸನ್ನು ಕೊಡೋದಕ್ಕೆ, ಏನಾದರೂ ಬಂಗು ಮಾರ್ಕಿದ್ರೆ, ಕಲೆಗಳಿದ್ರೆ, ಸ್ಪಾಟ್ಸ್ ಇದ್ರೆ ಅದನ್ನ ಕಮ್ಮಿ ಮಾಡಿ ಸ್ಕಿನ್ಗೆ ಈವನ್ ಟೋನ್ ಕೊಡಲಿಕ್ಕೆ ರೈಸ್ ವಾಟರ್ ದಿ ಬೆಸ್ಟ್. ಇದರಿಂದ ನೆಕ್ಸ್ಟ್ ಯಾವುದೂ ಇಲ್ಲ. ಹಾಗಾದರೆ ಅದನ್ನು ಪರ್ಫೆಕ್ಟಾಗಿ ಮನೇಲಿ ಮಾಡ್ಕೊಂಡು ಮುಖಕ್ಕೆ ಹಚ್ಚೋದು ಹೇಗೆ? 1-2 ವಾರದಲ್ಲಿ ನಾವು ರಿಸಲ್ಟನ್ನು ಪಡೆಯೋದು ಹೇಗೆ? ತುಂಬಾ ಸಿಂಪಲ್. 1 ಚಮಚದಷ್ಟು ಅಕ್ಕಿಯನ್ನು ತಗೊಳ್ಳಿ. ಅದು ನೀವು ಊಟದ ಅಕ್ಕಿ ಬೇಕಾದರೂ ತಗೋಬೋದು, ಬಾಯ್ಲ್ಡ್ ರೈಸ್ ಆದರೂ ಓಕೆ, ವೈಟ್ ರೈಸ್ ಆದರೂ ಓಕೆ. 1 ಚಮಚ ಅದನ್ನ ಕ್ಲೀನಾಗಿ 2 ರಿಂದ 3 ಸರಿ ನೀವು ನೀರಲ್ಲಿ ತೊಳ್ಕೊಬೇಕು. ಯಾಕೆ ನಾವು ತೊಳ್ಕೊಬೇಕು ಚೆನ್ನಾಗಿ ಅಂತಂದರೆ, ಹೊರಗಡೆಯಿಂದ ತಂದಿರ್ತೀವಿ, ಧೂಳಿರ್ಬೋದು, ಪ್ರಿಸರ್ವೇಟಿವ್ಸ್ ಹಾಕಿರ್ಬೋದು, ಇದೆಲ್ಲ ಕ್ಲೀನಾಗಿ ತೊಳೆಯದೇ ನಾವು ಮುಖಕ್ಕೆ ಏನಾದರೂ ಹಚ್ಕೊಂಡ್ವಿ ಅಂತಂದರೆ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ನಾವು ಎಷ್ಟು ಕ್ಲೀನಾಗಿ ತೊಳ್ಕೊತೀವೋ ಅಷ್ಟು ಒಳ್ಳೆಯದು. 2 ರಿಂದ 3 ಸರಿ ತೊಳ್ಕೊಂಡ್ರೆ ಸಾಕು. ಅದಾದ ನಂತರ ಆ ಅಕ್ಕಿಯನ್ನು ಒಂದು ಬೌಲಿಗೆ ಹಾಕೊಳ್ಳಿ. ಅದಕ್ಕೆ 1 ಚಮಚಕ್ಕೆ ಒಂದು 4 ಚಮಚದಷ್ಟು ನೀರು ಹಾಕಬೇಕು. ಹಾಕ್ಕೊಂಡು ಕೈಯನ್ನು ಕ್ಲೀನ್ ಮಾಡಿಕೊಂಡು ಒಂದ್ಸರಿ ಈ ಥರ ಹೆಚ್ಕೊಬಿಡಿ ರೈಸನ್ನು. ಯಾಕಂತಂದರೆ ಅದರ ಸ್ವಲ್ಪ ಅಂಶ ನೀರಲ್ಲಿ ಬಿಡಬೇಕು. ಜಸ್ಟ್ ಈ ಥರ ಕ್ರಷ್ ಮಾಡಿದರೆ ಸಾಕು ಕೈಯಿಂದ. 1 ನಿಮಿಷ ಈ ಥರ ಮಾಡಿ ರೈಸನ್ನು ನೀರಲ್ಲಿ, ಕ್ಲೀನಾಗಿರುವಂಥ ನೀರಲ್ಲಿ ಕೈಯನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಅದಾದ ನಂತರ ಅದನ್ನ ಮುಚ್ಚಿಟ್ಟು 1 ಗಂಟೆ ಬಿಟ್ಬಿಡಿ. ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಬಿಡಬೇಕು, ಇಲ್ಲ 1 ಗಂಟೆ ಬಿಟ್ಟರೆ ಒಳ್ಳೆಯದು. ಕೆಲವರು ಓವರ್ ನೈಟ್ ಸೋಪ್ ಮಾಡ್ತಾರೆ, ಕೆಲವರು 24 ಗಂಟೆ ಇಡಬೇಕು ಅಂತ ಹೇಳ್ತಾರೆ. ಡಾರ್ಕ್ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಇರುತ್ತಲ್ವ, ಅಂಥವ್ರಿಗೆ ಇನ್ನೊಂದು ಬೆಸ್ಟ್ ಮೆಥಡ್ ಇದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ನೀವು ಫಸ್ಟ್ ಒಂದು 6 ಗಂಟೆ ನೀರಲ್ಲಿ ನೆನೆ ಹಾಕಿ ಅದಾದ ನಂತರ ರೂಮ್ ಟೆಂಪ್ರೇಚರಲ್ಲಿ ಒಂದು 6 ರಿಂದ 12 ಗಂಟೆ ಬಿಡಬೇಕಾಗುತ್ತೆ. ಆ ನೀರು ತುಂಬ ಸ್ಟ್ರಾಂಗ್ ಇರುತ್ತೆ. ಅದನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿ ಮುಖಕ್ಕೆ ಹಚ್ಕೋಬೇಕಾಗುತ್ತೆ. ಬಂಗು ಕಲೆಗಳಿಗೆ ಹಚ್ಕೊಂಡ್ರೆ ತುಂಬ ಬೇಗ ಬಂಗು ಮಾರ್ಕ್ ಕಮ್ಮಿ ಆಗುತ್ತೆ. ಅದರದ್ದು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಇನ್ನೊಂದ್ಸರಿ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೆ, ನಿಮ್ಗೆ ಬೇಕು ಅಂತಿದ್ರೆ ನೆಕ್ಸ್ಟ್ ಮಾಡ್ತೀನಿ. ಇವಾಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಇವಾಗ ಕೇವಲ ನಾವು ಅರ್ಧ ಗಂಟೆ ದಿನ ಉಪಯೋಗ ಮಾಡೋದ್ರಿಂದ ಅಷ್ಟೊಂದು ಸ್ಟ್ರಾಂಗ್ ರೈಸ್ ನೀರು ನಮಗೆ ಬೇಕಾಗಿಲ್ಲ. ಮೈಲ್ಡ್ ಆಗಿರೋದು, ಜೆಂಟಲ್ ಆಗಿರೋದು ಸಾಕು. ನಿಮಗೆ 1 ಗಂಟೆ ಅಕ್ಕಿಯನ್ನು ನೀರಲ್ಲಿ ಬಿಟ್ಟರೆ ಮೈಲ್ಡ್ ಆಗಿರುವಂಥ, ಜೆಂಟಲ್ ಆಗಿರುವಂಥ ರೈಸ್ ವಾಟರ್ ರೆಡಿ ಆಗುತ್ತೆ. ಖಾಲಿ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ, ಅಟ್ಲೀಸ್ಟ್ 3/4 ಗಂಟೆ ಅಥವಾ ಅರ್ಧ ಗಂಟೆ ಆದರೂ ಬಿಟ್ಬಿಡಿ. ಅದಾದ ನಂತರ ಅಕ್ಕಿನ ನೀವು ಬಸಿದ್ಬೇಡಿ, ಅಂದರೆ ಫಿಲ್ಟರ್ ಮಾಡ್ಕೊಂಡು ನೀರನ್ನೊಂದು ಬೌಲ್ಗೆ ಹಾಕಿ. ಅದರಿಂದ 2 ಟೀ ಸ್ಪೂನಷ್ಟು ನೀರನ್ನು ತಗೊಳ್ಳಿ. 1 ಟೀ ಸ್ಪೂನಷ್ಟು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಸೇರಿಸಿ. 2 ಟೀ ಸ್ಪೂನ್ ರೈಸ್ ವಾಟರ್, 1 ಟೀ ಸ್ಪೂನ್ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಪ್ಯೂರ್ ಆಗಿರೋದನ್ನು ಬಳಸಿ. ಮನೆಯಲ್ಲೇ ಪ್ಲ್ಯಾಂಟಲ್ಲಿದೆ ಅಂತಂದರೆ ಕ್ಲೀನಾಗಿ ಅದರ ಒಳಗಡೆ ತಿರುಳು ಇರುತ್ತಲ್ವ, ಆ ಜೆಲ್ಲನ್ನು ಸ್ವಲ್ಪ ನೀವು ಗ್ರೈಂಡ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು, ಏನೂ ತೊಂದರೆ ಇಲ್ಲ.
ಬಟ್ ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ಅದರ ನಡುವು ತಿರುಳು ಇರುತ್ತಲ್ವ ಅದನ್ನಷ್ಟೇ ಉಪಯೋಗ ಮಾಡಬೇಕು. ಹೊರಗಡೆ ಅದರದ್ದು ಕೆಲವೇನು ಮಾಯನ ಅಂತ ಏನು ಹೇಳ್ತಾರೆ ಅದನ್ನ ಉಪಯೋಗ ಮಾಡುವಂಗಿಲ್ಲ. ಅದು ಬಿಟ್ಬಿಡೋಣ. ನಿಮಗೆ ಒರಿಜಿನಲ್ ಆಗಿರುವಂಥ ಅಲ್ವೇರಾ ಜೆಲ್ ಬೇಕು, ಪ್ಯೂರ್ ಆಗಿರುವಂಥದ್ದಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ ಬೆಸ್ಟ್ ಅನ್ನುವಂಥದ್ದನ್ನು ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ಅಷ್ಟನ್ನು ಹಾಕಿ ಎರಡೇ ರೈಸ್ ವಾಟರ್ ಅಲ್ವೇರಾ ಜೆಲ್ ಕ್ಲೀನಾಗಿ ಹಾಕಿ ಮುಖಕ್ಕೆ ಹಚ್ಚಿದ್ನ ರಾತ್ರಿ ಹೊತ್ತಲ್ಲಿ ಮಾಡಿದರೆ ಒಳ್ಳೆಯದು. ನೀವು ಕೆಲಸಕ್ಕೆ ಹೋಗಿ ಬರ್ತೀರಾ, ಹೊರಗಡೆ ಹೋಗಿ ಬರ್ತೀರಾ, ರಾತ್ರಿ ಹೊತ್ತಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಕ್ಲೀನಾಗಿ ಮುಖ ತೊಳೆದಿರ್ತೀರಲ್ವ, ಮುಖ ತೊಳೆದಾದ ನಂತರ ಕ್ಲೀನಾಗಿ ಒರೆಸ್ಬಿಟ್ಟು ಈ ಜೆಲ್ಲನ್ನು ಮುಖಕ್ಕೆ ಹಚ್ಚಿ 15ರಿಂದ 20 ನಿಮಿಷ ಬಿಟ್ಬಿಡಿ. ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. 15ರಿಂದ 20 ನಿಮಿಷ ಅಷ್ಟೇ, ತುಂಬ ಹೊತ್ತು ಏನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ರೈಸ್ ವಾಟರನ್ನು ತುಂಬ ಜಾಸ್ತಿ ಹೊತ್ತು ನೀವು ಮುಖದಲ್ಲೇ ಇಟ್ಕೊಂಡ್ರೆ ಸ್ಕಿನ್ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನಾವು ಪ್ರತಿನಿತ್ಯ ಉಪಯೋಗ ಮಾಡೋದಿದ್ರೆ ಓವರಾಗಿ ಮಾಡಬಾರ್ದು, ಜಾಸ್ತಿ ಮಾಡಬಾರ್ದು. 10ರಿಂದ 15 ನಿಮಿಷ ಅಷ್ಟೇ ಬಿಟ್ಬಿಡಿ. ಮುಖನ ಕ್ಲೀನಾಗಿ ಉಗುರು ಬೆಚ್ಚಗೆ ಅಥವಾ ತಣ್ಣೀರಿಂದ ತೊಳ್ಕೊಂಡು ಮುಖನ ಒರೆಸ್ಕೊಂಡು ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಇದು ನಿಮಗೆ ಟ್ರೀಟ್ಮೆಂಟ್, ಅಂದರೆ ಮುಖ ಬ್ರೈಟ್ ಆಗೋದಕ್ಕೆ ಟ್ರೀಟ್ಮೆಂಟ್ ಯಾವುದು ಅಕ್ಕಿ ನೀರು ಮತ್ತು ಮಾಯ್ಶ್ಚರೈಸರ್, ಆಯಿತಾ? ಅಕ್ಕಿ ನೀರು ಮತ್ತು ಅಲ್ವೇರಾ ಜೆಲ್. ಅದೇ ಮಾಯ್ಶ್ಚರೈಸರ್ ಏನು ಅಂತಂದರೆ ಡೈಲಿ ಸ್ಕಿನ್ ಕೇರ್ ಮಾಡೋದ್ರ ಬೇಸಿಕ್ ಸ್ಟೆಪ್. ಅದು ನಾವು ಮಾಡಲೇಬೇಕು. ನಮ್ಮ ಮುಖದಲ್ಲಿ ನೆರಿಗೆ ಬೇಗ ಬೀಳಬಾರ್ದು, ಪೊಲ್ಯೂಷನ್ಗೆ ಹಾಳಾಗಬಾರ್ದು ಅಂತಂದರೆ, ಸ್ಕಿನ್ ತುಂಬ ಚೆನ್ನಾಗಿ ಮಕ್ಕಳ ಥರ ಇರಬೇಕು ಅಂತಂದರೆ ನಾವು ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ಪ್ರತಿದಿನ ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ. ರೈಸ್ ವಾಟರ್ ಮತ್ತು ಅಲ್ವೇರಾ ಜೆಲ್ದು ಆ ಫೇಸ್ ಮಾಸ್ಕ್ ಏನು ಹೇಳಿದ್ದೇನೆ ಅದು ಟ್ರೀಟ್ಮೆಂಟ್. ಅಂದರೆ ಮುಖ ಡಲ್ ಆಗಿರುತ್ತೆ, ಇವಾಗಂತೂ ಹೆವಿ ಡಲ್ ಆಗಿರುತ್ತೆ, ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಪಿಗ್ಮೆಂಟೇಷನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಬಂಗು ಮಾರ್ಕ್ಗಳು ಈ ಥರ ಏನಾದರೂ ಇದು ಸ್ಕಿನ್ನಲ್ಲಿ ಅನ್ಈವನ್ ಟೋನ್ ಇರುತ್ತೆ, ಈವನ್ ಟೋನ್ ಇರಲ್ಲ. ಸ್ಕಿನ್ ನಮಗೆ ಈವನ್ ಟೋನ್ ಬೇಕು, ಗ್ಲಾಸ್ ಸ್ಕಿನ್ ಟೈಪ್ ಬೇಕು ಅಂತಂದರೆ, ಬೆಳ್ಳಗಾಗಬೇಕು ಅಂತಂದರೆ, ಅಂದರೆ ಸ್ಕಿನ್ ಬ್ರೈಟನ್ ಆಗಬೇಕು ಅಂತಂದರೆ ಅಕ್ಕಿ ನೀರು ಮತ್ತು ಅಲ್ವೇರಾ ಜೆಲ್ಲನ್ನು ನೀವು ಕಂಟಿನ್ಯೂಸ್ ಆಗಿ 2 ವಾರ ಬಳಸಿ ನೋಡಿ. 2 ವಾರದಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣುತ್ತೆ. ನಿಮಗೆ ನಿಮ್ಮ ಬಂಕು ಮಾರ್ಕ್ಗಳು ಕಮ್ಮಿ ಆದಂಗೆ, ಡಲ್ನೆಸ್ ಕಮ್ಮಿ ಆದಾಗೆ, ಈವನ್ ಟೋನ್ ಬಂದಾಗ ಅನಿಸುತ್ತೆ. ನಿಮಗೆ ರಿಸಲ್ಟ್ ಪಾಸಿಟಿವ್ ಅಂತ ಅನ್ನಿಸಿದರೆ ಕಂಟಿನ್ಯೂ ಮಾಡಿ, ಇನ್ನೂ 1-2 ವಾರ ಕಂಟಿನ್ಯೂ ಮಾಡಿ. ನೀವೊಂದು 2 ವಾರದಿಂದ 4 ವಾರ ಬಳಸಿ ನೋಡಿ, ಕಂಪ್ಲೀಟಾಗಿ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೇಫ್ ಆಗಿರುವಂಥದ್ದು, ಸೈಡ್ ಎಫೆಕ್ಟ್ಸ್ ಇಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಸ್ಕಿನ್ನಿಗೆ ಸೌಂದರ್ಯಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇನ್ನೂ ಒಂದು, ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಥವಾ ನಿಮ್ಮ ಮುಖ ಏನು ಹಚ್ಚಿದ್ರೂ ಬೇಗ ರ್ಯಾಷಸ್ ಬರುತ್ತೆ, ಪಿಂಪಲ್ಸ್ ಬರುತ್ತೆ, ಗುಳ್ಳೆಗಳು ಬರುತ್ತೆ ಅನ್ನೋರು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಇನ್ನೊಂದೇನು ಅಂತಂದರೆ ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ದೊಡ್ಡ ದೊಡ್ಡ ಪಿಂಪಲ್ಸ್ ಇದೆ, ಮುಖದಲ್ಲೆಲ್ಲ ರ್ಯಾಷಸ್ ಇದೆ ಅಂತಂದರೆ ಆ ಟೈಮಲ್ಲಿ ನೀವು ಹಚ್ಚಕ್ಕೆ ಹೋಗಬೇಡಿ. ಅದು ಬಿಟ್ಟು ಬೇರೆ ಯಾರು ಬೇಕಾದರೂ ಸೇಫಾಗಿ ಇದನ್ನ ಉಪಯೋಗ ಮಾಡಿಕೊಂಡು ಇದರ ಅದ್ಭುತ ಲಾಭನ ಪಡಿಬೋದು. ನಿಮಗೆ ಒಳ್ಳೆಯ ಮಾಯ್ಶ್ಚರೈಸರ್ ಮತ್ತು ಅಲ್ವೇರಾ ಜೆಲ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬೇರೆ ಏನಾದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರು ಅದನ್ನೂ ಕೂಡ ಮೆಸೇಜಲ್ಲಿ ತಿಳಿಸಿ. ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡುವಂತಹ ನಾನು ಪ್ರಯತ್ನ ಮಾಡ್ತೇನೆ. ಏನೇ ವೀಡಿಯೋ ಮಾಡಿದರೂ ಅದರಿಂದ ತುಂಬ ರಿಸರ್ಚ್ ಮಾಡಿರ್ತೇನೆ, ಅಥವಾ ನಾನು ಸೆಲ್ಫ್ ಅದ್ರದ್ದು ಬೆನಿಫಿಟ್ಸ್ ಪಡ್ಕೊಂಡಿರ್ತೀನಿ, ಅಥವಾ ನಮ್ಮ ಅಜ್ಜಿ ಅಮ್ಮಂದಿರು ಈ ಥರ ಗೊತ್ತಿರೋರ ಹತ್ರ ಕೇಳಿಕೊಂಡು ತಿಳ್ಕೊಂಡು ಅವರ ಅನುಭವದ ಆಧಾರದ ಮೇಲೆ ನಾನು ವೀಡಿಯೋಗಳನ್ನು ಮಾಡ್ತೇನೆ. ಸುಮ್ಮನೆ ಅಲ್ಲಿ ನೋಡಿ ಫೇಕ್ ವೀಡಿಯೋಗಳನ್ನಂತೂ ನನಗೆ ಯಾವುದನ್ನು ಮಾಡಲ್ಲ. ಅದರಿಂದ ನನಗೆ ಏನೂ ಆಗಬೇಕಾಗಿಲ್ಲ. 16 ವರ್ಷ ನನಗೆ ರಿಸರ್ಚಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆರಾಮ್ಸೆ ನೀವು ನಾನು ಹೇಳಿರೋ ಮಾತನ್ನು ಟ್ರಸ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಸರಿ ನೀವು ಈ ವಿಡಿಯೋ ನೋಡಿದರೆ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ನು ಬೇರೆ ಯಾವ ವಿಡಿಯೋನೂ ಕೂಡ ನೀವು ನೋಡೋದು ಬೇಡ, ಇದರಲ್ಲೆಲ್ಲ ಮಾಹಿತಿ ಇದೆ. ಸಾರಿ, ಇನ್ನೊಂದು ಅತಿ ಮುಖ್ಯವಾಗಿರೋ ಪಾಠನ ಬಿಟ್ಟೆ ನಾನು. ಅದೇನು ಅಂತಂದರೆ, ಈ ರೈಸ್ ವಾಟರ್ ಎಲ್ಲ ಮಾಡ್ಕೊಂಡು ಹಚ್ಚೋಕ್ಕಾಗಲ್ಲ ಮೇಡಮ್, ಕ್ರೀಮ್ ಹೇಳ್ಕೊಡಿ, ಕ್ರೀಮ್ ಬಗ್ಗೆ ಹೇಳಿ ಬೆಸ್ಟ್ ರೈಸ್ ವಾಟರ್ ಅನ್ನೋರಿಗೆ ಕ್ವಿಕ್ಕಾಗಿ ಒಂದು ಕ್ರೀಮ್ ಬಗ್ಗೆ ಹೇಳ್ತೀನಿ. 2 ಕ್ರೀಮ್ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಪ್ಲಮ್ ಅವರದು 2% ನಯಸಿನಮೈಡ್ ರೈಸ್ ವಾಟರ್ ಜೆಲ್. ಇದು ತುಂಬ ಅಂದರೆ ಜೆಲ್ ಬೇಸ್ಡ್, ಸಮ್ಮರ್ ಸೀಸನ್ಗೆ ತುಂಬ ಬೆಸ್ಟ್, ಸ್ಟಿಕ್ಕಿ ಆಗಿರಲ್ಲ, ಆಯಿಲ್ ಕಂಟ್ರೋಲ್ ಮಾಡುತ್ತೆ. ರೈಸ್ ವಾಟರ್ ಮತ್ತು ನಯಸಿನಮೈಡ್ ಇದೆ. ಇದು ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ ತುಂಬ ಒಳ್ಳೆಯದು, ಸೇಫ್ ಟು ಯೂಸ್, ಒಳ್ಳೆ ಫೀಡ್ಬ್ಯಾಕ್ ಇದೆ. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಆದರೆ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ. ಇನ್ನೊಂದು ಪಿಲ್ಗ್ರಿಮ್ ಅವ್ರದ್ದು ಕೊರಿಯನ್ ರೈಸ್ ವಾಟರ್ ಹೈಡ್ರಾ ಗ್ಲೋ ಮಾಯ್ಶ್ಚರೈಸರ್ ಅಂತ ಬರುತ್ತೆ. ಇದು ಕೂಡ ಗ್ಲೋ ಮಾಡುತ್ತೆ, ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಲೈಟ್ ವೆಯ್ಟ್ ಆಗಿದೆ, ಜೆಲ್ ಬೇಸ್ಡ್, ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ಗೆ ಗ್ಲೋನೆಸ್ಸನ್ನು ಕೊಡುತ್ತೆ. ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಈ 2 ಕ್ರೀಮ್ಗಳದ್ದು ಲಿಂಕನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನ ಬೈ ಮಾಡ್ಬೋದು, ಅದರ ಲಾಭನ ಪಡ್ಕೋಬೋದು. ದಿನ ಹಚ್ಕೋಬೇಕಾಗುತ್ತೆ. ಮುಖ ತೊಳೆದು ಒರೆಸ್ಕೊಂಡು ಈ ಕ್ರೀಮನ್ನು ಡೈಲಿ ಹಚ್ಕೊಡಿ. ರಾತ್ರಿ ಮಲಗೋದಾದರೂ ಓಕೆ, ಅಥವಾ ಡೇ ಟೈಮಲ್ಲಾದರೂ ಓಕೆ. ನಿಮ್ಮ ಸ್ಕಿನ್ ಒಂದು 2ರಿಂದ 4 ವಾರದೊಳಗಡೆ ನಿಮಗೆ ಬ್ರೈಟ್ನೆಸ್, ಡಿಫ್ರೆಂಟ್ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಅಷ್ಟೇ.
ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.